ತಲಪಾಡಿ ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿ 14ನೇ ಹಣಕಾಸು ಗ್ರಾಮಾಭಿವೃದ್ಧಿ ನಿಧಿಯಿಂದ ಮಂಜೂರಾದ 15 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾದ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣವನ್ನು ಶಾಸಕ utkhader ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ಗಳು ಗ್ರಾಮ ಸ್ವರಾಜ್ಯ ಹಕ್ಕು ಉಳಿಸಿಕೊಳ್ಳಬೇಕಾಗಿದೆ. ಸರ್ಕಾರ ಗ್ರಾಮ ಪಂಚಾಯಿತಿಗಳ ಹಕ್ಕುಗಳನ್ನು ಕಸಿಯುವ ಕೆಲಸ ಮಾಡುತ್ತಿದೆ. ಅದಕ್ಕಾಗಿ ಅಸಹಕಾರ ವ್ಯಕ್ತಪಡಿಸಲು ಎಲ್ಲ ಪಂಚಾಯತ್ ಆಡಳಿತಗಳು ಒಗ್ಗಟ್ಟಿನ ಮೂಲಕ ವಿರೋಧಿಸಬೇಕು ಎಂದು ಹೇಳಿದರು. ಪಂಚಾಯತ್ ವತಿಯಿಂದ ಒದಗಿಸುವ ಯೋಜನೆಗಳನ್ನು ಸರ್ಕಾರ ಕಸಿಯಲು ಯತ್ನಿಸುತ್ತಿದೆ. ಆದರೆ ಗ್ರಾಮಕ್ಕೆ ಪಂಚಾಯಿತಿಯೇ ಹೃದಯ ಭಾಗ. ಈ ನಿಟ್ಟಿನಲ್ಲಿ ಪಂಚಾಯತ್ಗಳಿಗೆ ಇರುವಂತಹ ಅಧಿಕಾರವನ್ನು ಸರ್ಕಾರಕ್ಕೆ ಕಸಿಯಲು ಬಿಡಬಾರದು. ಕುಡಿಯುವ ನೀರಿನ ಸಮಸ್ಯೆಯೊಂದಿಗೆ ಮೂಲಭೂತ ಸೌಕರ್ಯ ನೀಡುವ ಕಾರ್ಯವೂ ಆಗಲಿದೆ. ಯೋಜನೆ ಮುಟ್ಟಿಸುವ ಕಾರ್ಯ ಗ್ರಾಮ ಪಂಚಾಯತ್ ಮೂಲಕ ಸದಸ್ಯರು ಮಾಡಬೇಕು ಎಂದು ಹೇಳಿದರು. ಬಹುಶಃ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಆ ಗ್ರಾಮ ನೆಮ್ಮದಿ, ಏಕತೆ, ಸೋದರ ಪ್ರೀತಿ, ವಿಶ್ವಾಸ ಮುಖಾಂತರ ಇವತ್ತು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಹಂತ ಹಂತವಾಗಿ ಪಡ್ಕೊಳ್ಳೋ ವಿಚಾರ ಇವತ್ತು ಆಗಬೇಕು. ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಕೂಡ ಇದೀಗ ಅತ್ಯಂತ ಅಭಿವೃದ್ಧಿ ಆಗುವಂಥ ಇವತ್ತೊಂದು ಗ್ರಾಮ ಪಂಚಾಯತಿಯಾಗಿ ಇವತ್ತು ಬಂದು ನಿಂತಿದೆ. ಬಹುಶಃ ನೀವು ಸುತ್ತಮುತ್ತ ಕಳೆದ 5 ವರ್ಷಗಳಿಂದ ಒಂದು 6 ವರ್ಷಗಳಿಂದ ಈ ರೀತಿ ಇತ್ತು, ಇವರಿಗೆ ಯಾವ ರೀತಿ ಇದೆ ಅಂತ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ಸಂದರ್ಭ. ಬಹುತೇಕ ನಿಮ್ಮ ರಸ್ತೆಗಳ ಏನು ಅಭಿವೃದ್ಧಿ ಇದೆಯಾ, ಬಹುತೇಕ ಎಲ್ಲ ರಸ್ತೆಗಳು ಕೂಡ ಇವತ್ತು ಸಂಪೂರ್ಣ ಯಾಕಂದ್ರೆ ಇರ್ಬೋದು, ಇಲ್ಲ ಅಂತಲ್ಲ, ಒಂದು 10% ಸಣ್ಣ ಸಣ್ಣ ರಸ್ತೆ ಇರ್ಬೋದು. ಅದು ಪ್ರಮುಖವಾದ ಎಲ್ಲ ರಸ್ತೆಗಳನ್ನು ಕೂಡ ನಾವು ಹಂತ ಹಂತವಾಗಿ ನಾವೆಲ್ಲ ಸೇರಿ ಅದನ್ನು ಒಂದು ಅಭಿವೃದ್ಧಿ ಕೂಡ ಪಡಿಸಿಕೊಂಡು ಬರುವಂಥ ವಿಚಾರ ಇವತ್ತು ಆಗಿದೆ. ಸಭಾಂಗಣದ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಚ ಮಾತನಾಡಿ, ಅರ್ಥಗರ್ಭಿತ ಹೆಸರು ಸಭಾಂಗಣಕ್ಕೆ ಇಟ್ಟಿರುವ ತಲಪಾಡಿ ಗ್ರಾಮ ಪಂಚಾಯತ್ ಕಾರ್ಯ ಶ್ಲಾಘನೀಯ. ಪ್ರತಿ ಮಕ್ಕಳು ನೆನಪಿಡುವ ಏಕೈಕ ವಿಜ್ಞಾನಿ ಎಪಿಜೆ ಅಬ್ದುಲ್ ಕಲಾಂ. ಜನರಿಗೆ ನೇರವಾಗಿ ಸಿಗುವ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಸದಸ್ಯರು. ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರ ಮಾಧವ ಹಾಗೂ ತಲಪಾಡಿ ಅಧ್ಯಕ್ಷ ಸುರೇಶ್ ಆಳ್ವ ಇವರನ್ನ ಕೂಡ ಸನ್ಮಾನಿಸಲಾಯಿತು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಜಯಲಕ್ಷ್ಮಿ ಟಿ, ತಾಲೂಕು ಪಂಚಾಯತ್ ಸದಸ್ಯ ಅಬೂಬಕರ್ ಸಿದ್ದಿಕ್ ಕೊಳಂಗರೆ, ಸುರೇಖಾ ಚಂದ್ರಹಾಸ್, ಕೋಟೆಕಾರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಭಾರತಿ ರಾಘವ ಗಟ್ಟಿ, ಮಾಜಿ ಅಧ್ಯಕ್ಷರಾದ ರಾಮಯ್ಯ ಕಿಲ್ಲೆ ಮೊದಲಾದವರು ಉಪಸ್ಥಿತರಿದ್ದರು. ಉಪಾಧ್ಯಕ್ಷರು ಸರ್ವ ಸದಸ್ಯರು ಸೇರಿಕೊಂಡು ಗ್ರಾಮ ಪಂಚಾಯತಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಒಂದು ಉತ್ತಮವಾದ ಹೆಸರನ್ನು ಕೊಟ್ಟಿದ್ದಾರೆ. ಅರ್ಥಗರ್ಭಿತವಾದ ಹೆಸರನ್ನು ಅದಕ್ಕೆ ಇಟ್ಟಿದ್ದಾರೆ. ಎಪಿಜೆ ಅಬ್ದುಲ್ ಕಲಾಂ ಸಭಾಭವನ ಎಂಬ ನೂತನವಾದ ಸಭಾಭವನಕ್ಕೆ ಒಂದು ಅರ್ಥಪೂರ್ಣವಾದ ಹೆಸರನ್ನ ಕೊಟ್ಟಿರತಕ್ಕಂತಹ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.